ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರಿಗೆ ಕಾಂಗ್ರೆಸ್ ಸರ್ಕಾರ ಸೂಕ್ತ ಸ್ಥಾನಮಾನವನ್ನು ನೀಡಬೇಕು. ಆಗಸ್ಟ್ 7ರಂದು ಅವರನ್ನ ವರಿಷ್ಠರು ದೆಹಲಿಗೆ ಕರೆದಿದ್ದಾರೆ. ಅಲ್ಲಿ ಸೂಕ್ತ ಸ್ಥಾನಮಾನ ಸಿಗುವಂತ ಭರವಸೆ ಇದೆ ಎಂದು ಕಲಬುರಗಿ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದ ಪ್ರಣವಾನಂದ ಸ್ವಾಮೀಜಿ ಹೇಳಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಡೆಸಿದ ಶ್ರೀಗಳು, ಸಮುದಾಯ ಯಾವತ್ತೂ ಬಿಕೆ ಹರಿಪ್ರಸಾದ್ ಅವರ ಬೆನ್ನಿಗಿದೆ. ಅವರು ಇತ್ತೀಚೆಗೆ ನೀಡಿದ್ದ ಹೇಳಿಕೆಯನ್ನು ನಾವು ಬೆಂಬಲಿಸುತ್ತೇವೆ. ಸುಮಾರು 19 ವರ್ಷಗಳ ಕಾಲ ರಾಜ್ಯಸಭೆ ಸದಸ್ಯರಾಗಿದ್ದ ಹರಿಪ್ರಸಾದ್ ಅವರ ಕೊಡುಗೆ ಅಪಾರ. ಅವರನ್ನ ಪಕ್ಷವು ಕಡೆಗಣಿಸಿದ್ರೆ ನಮ್ಮ ಸಮಾಜ ಸುಮ್ಮನಿರುವುದಿಲ್ಲ. ಕರಾವಳಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಈಡಿಗ ಸಮಾಜದವರನ್ನ ಒಟ್ಟುಗೂಡಿಸುವ ಕೆಲಸವನ್ನ ಮಾಡುತ್ತೇವೆ. ಈ ಸಮಾಜವನ್ನ ಯಾವುದೇ ರಾಜಕೀಯ ಪಕ್ಷವು ಕಡೆಗಣಿಸಿದ್ರೆ ಅದನ್ನ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಪಕ್ಷದ ವಿರುದ್ಧವಾಗಿ ಏನು ಮಾತಾಡಲಿಲ್ಲ. ಅವರ ಕೆಲವೊಂದು ಅವರಿಷ್ಟು ವರ್ಷವಾಗಿ ಅವರ ಏನು ಅಸಮಾಧಾನ ಇತ್ತು ಅದು ಓಪನ್ ಆಗಿ ಹೇಳಿದ್ದಾರೆ. ಆದ್ರಿಂದ ಸನ್ಮಾನ್ಯ ಬಿಕೆ ಹರಿಪ್ರಸಾದ್ ಅವರಿಗೆ ಸೂಕ್ತ ಸ್ಥಾನಮಾನವನ್ನೇ ನೀಡಬೇಕು. ಅದೇ ರೀತಿಯಲ್ಲಿ ಕರಾವಳಿ ಭಾಗದಲ್ಲಿ ಕೆಲವೊಂದು ಕಾರಣಗಳನ್ನು ಹೇಳ್ತಾರೆ ಹರಿಪ್ರಸಾದ್ ಅವರ ಮೇಲೆ. 2-3 ಸೀಟನ್ನು ಕೊಟ್ಟರು ಗೆಲ್ಲಿಸಕ್ಕಾಗಲಿಲ್ಲ ಅಂತಕ್ಕಂಥದ್ದು. ಇಲ್ಲಿ ಯಾರಿಗೂ ಜವಾಬ್ದಾರಿ ಕೊಟ್ಟರು ಕೂಡ ಅವರ ಪಕ್ಷದಿಂದ ಅಷ್ಟು ಸುಲಭವಲ್ಲ ಈ ಭಾಗ. ಆ ಒಂದು ಕೂಬೆಯನ್ನು ಉಳಿಸಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರಿಂದ ನಾನು ಹೇಳತಕ್ಕಂಥ ಕಾಂಗ್ರೆಸ್ ಹೈಕಮಾಂಡಿಗೂ ಹಾಗೂ ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರುಗಳಿಗೆ ಹೇಳತಕ್ಕಂಥದ್ದೇನು, ಹರಿಪ್ರಸಾದ್ ಅವರು ವಿರೋಧ ಪಕ್ಷಗಳನ್ನು ಕಠಾಖಂಡಿತವಾಗಿ ಇಷ್ಟೊಂದು ನೇರವಾಗಿ ವಿರೋಧ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಕಾಂಗ್ರೆಸ್ ಅಲ್ಲಿ ಇಲ್ಲ. ಹಾಗಾಗಿ 2.5 ವರ್ಷಗಳ ರಾಜ್ಯದಲ್ಲಿ ಅವರು ಪ್ರತಿ ಮೂಲೆಗಳಲ್ಲಿ ಕೂಡ ತಿರುಗಾಡತಕ್ಕಂಥದ್ದು. ಯಾರಿಗೋ ಇಬ್ಬರಿಂದ ರಾಜ್ಯ ಸರ್ಕಾರನ ಬಂದಿಲ್ಲ. ಹರಿಪ್ರಸಾದ್ ಅವರ ಕೊಡುಗೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿದೆ. ಅದು ಈ ಪಕ್ಷವನ್ನೇ ಮರಿಬಾರದು.